Testing, test. ಹಾಲು 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 ಪ್ರಿಯರೇ, ತಮಗೆಲ್ಲರಿಗೂ ಎರಡನೇ ದಿವಸದ ಬಾಲಯೇಸು ನಮನ ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಿದ್ದೇನೆ. ತಾವೆಲ್ಲರೂ ಸ್ವಲ್ಪ ಹೊತ್ತು ದೇವರ ಧ್ಯಾನಕ್ಕಾಗಿ ನಗುನಗುತ್ತಾ ಎಲ್ಲರೂ ಸಂತೋಷದಿಂದ ಖುಷಿಯನ್ನು ಹಂಚಿಕೊಳ್ಳಿಕ್ಕೆ ನಾವು ಒಟ್ಟಾಗಿ ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ಪ್ರಿಯರೇ, ಇವತ್ತು ದಂಪತಿಗಳಿಗಾಗಿ ವಿಶೇಷವಾಗಿ ನಾವು ಇಡೀ ದಿವಸ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿದ್ದೇವೆ. ದಂಪತಿಗಳಾಗಿ ಈ ದೇವಾಲಯಕ್ಕೆ ಬಾಲಯೇಸುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಂದಿರುವಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಪ್ರಭು ಯೇಸುವಿನ ನಾಮದಲ್ಲಿ ಸ್ವಾಗತಿಸ್ತೇನೆ. ಇತ್ತೀಚಿನ ದಿವಸಗಳಲ್ಲಿ ಕುಟುಂಬ ಜೀವನ ಬಹಳ ಕಷ್ಟದಾಗಿದೆ. ಪ್ರಿಯರೇ, ಒಂದು ಕನ್ನಡ ಚಿತ್ರಗೀತೆಯನ್ನು ಹಾಡುತ್ತಾ ನಾನು ಇವತ್ತಿನ ಧ್ಯಾನವನ್ನು ಆರಂಭಿಸಲಿಕ್ಕಿದ್ದೇನೆ. ಮನೆಗೆ ಬಂದಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ನಡೆಸ್ತೀವಿ ನಾವು. ಮನೆಗೆ ಬಂದಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ನಡೆಸ್ತೀವಿ ನಾವು. 15 ನಿಮಿಷದಲ್ಲಿ ಬರ್ತೀನಿ ಅಂತಾನೆ ಆಗ್ಲೇ ಮೆಸೇಜು ಮಾಡಿಲ್ವಾ ಚಿನ್ನ, ಮಾಡಿಲ್ವಾ? ಬಂದಿಲ್ಲ ಅಂತ ಅಂದ್ರೆ ಅದೇ ಮೆಸೇಜು ತಿರುಗಿ ಓದ್ಲಿಕ್ಕೆ ನಿಮ್ಗೆ ಆಗಲ್ವಾ? ಯಾಕೆ ಕರೆನ್ಸಿ ಮೊನ್ನೆ ಹಾಕಿಲ್ವಾ? ನಾವು ಮನೆಗೋಗೋದಿಲ್ಲ, ನಾವು ಮನೆಗೋಗೋದಿಲ್ಲ, ನಮ್ಗೆ ಬಾಗಿಲು ತೆಗೆಯುವುದಿಲ್ಲ, ಇಲ್ಲ ಇಲ್ಲ ಇಲ್ಲ, ನಾವು ಮನೆಗೋಗೋದಿಲ್ಲ. ಏನ್ ಹೇಳಿದ್ರು? ಕೆಲವರಿಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಕೆಲವರಿಗೆ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಮನಸ್ಸಿಲ್ಲ, ಕೆಲವರಿಗೆ ಮನೆಗೆ ಹೋಗ್ಬೇಕಂದ್ರೂ ಕೂಡ ಬಾಗಿಲು ತೆರೆಯುವುದಿಲ್ಲ. ಇವತ್ತು ಕುಟುಂಬಕ್ಕಾಗಿ ಪ್ರಾರ್ಥಿಸುವಂತ ದಿವಸ ಪ್ರಿಯರೇ. ಕುಟುಂಬ ಜೀವನ ಬಹಳ ಕಷ್ಟದ್ದು. ಗಂಡ ಹೆಂಡತಿ. ಮನೆ ಅಂದ್ರೆ ಏನು? ಕನ್ನಡದಲ್ಲಿ ಮನೆ ಅಂದ್ರೆ ಎರಡು ಅಕ್ಷರಗಳು. ಮ ಅಂದ್ರೆ ಮನಸ್ಸಿಗೆ, ನೇ ಅಂದ್ರೆ ನೆಮ್ಮದಿ. ನೋಡ್ರಿ ಎಷ್ಟು ಸುಂದರವಾದಂತ ಮಾತಿದೆ. ಮಾ ಅಂದ್ರೆ ಮನಸ್ಸಿಗೆ, ನೇ ಅಂದ್ರೆ ನೆಮ್ಮದಿ. ಎಲ್ಲಿ ಮನಸ್ಸಿಗೆ ನೆಮ್ಮದಿ ಇದೆಯೋ ಅದು ಏನಾಗ್ತದೆ? ಮನೆಯಾಗಿ ಉಳಿಯುವುದಿಲ್ಲ, ಅದು ಅರಮನೆ ಆಗ್ತದೆ. ಎಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲವೋ ಅದು ಏನಾಗ್ತದೆ ಗೊತ್ತಾ? ಸೆರೆಮನೆ ಆಗ್ತದೆ. ಮನೆ ನಮ್ಮ ಮನೆಗಳು ಇವತ್ತು ಅರಮನೆ ಆಗ್ಬೇಕಾದ್ರೆ ಪ್ರಿಯರೇ, ಜಪ ತಪ್ಪ ಇರುವ ಮನೆಯು ಇಸು ಬಾಳುವ ದೇವಾಲಯವು. ಒಂದ್ ದಿವಸ ಮಧ್ಯರಾತ್ರಿಯಲ್ಲಿ ಗಂಡ ಹೆಂಡತಿಯ ಮೊಬೈಲ್ ನೋಡ್ತಾ ಇದ್ದಾನೆ. ಬ್ಯೂಟಿಫುಲ್ ಅಂತ ಮೆಸೇಜ್ ಬಂದಿದೆ. ಸಿಟ್ಟು ಬಂತು ನೋಡ್ರಿ, ಎಬ್ಬಿಸಿದ. ಏನೇ ಈ ಮಧ್ಯರಾತ್ರಿ ನಿನ್ಗೆ ಯಾರೇ ಬ್ಯೂಟಿಫುಲ್ ಅಂತ ಮೆಸೇಜ್ ಕಳಿಸ್ತಾರೆ? ಇವಳು ಕಣ್ಣು ತೆರೆದು ನೋಡ್ತಾಳೆ. ಅಯ್ಯಪ್ಪ ಸರಿ ನೋಡು, ಇದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್. ರಾತ್ರಿ ಹೊತ್ತಿಗೆ ಬ್ಯಾಟ್ರಿ ಫುಲ್ ಅಂತ ಇದ್ರು ಕೂಡ ಬ್ಯೂಟಿಫುಲ್ ಅಂತ ಕರೀತಾರೆ. ಸಂಶಯ ನಮ್ಮ ಕುಟುಂಬಗಳಲ್ಲಿ ಇದ್ದದ್ದೇ. ಕಷ್ಟ ಜೀವನ ಆಗಿದೆ ಪ್ರಿಯರೇ. ಈ ದಿವಸ ಈ ಮೊಬೈಲ್ ಬಂದ ಮೇಲೆ ಸುಳ್ಳು ಹೇಳೋದು ಜಾಸ್ತಿ ಆಗಿದೆ ಅಲ್ವಾ? 15 ನಿಮಿಷದಲ್ಲಿ ನಾನು ಬರ್ತೇನೆ ಅಂತ ಹೇಳ್ತೇವೆ, ಮತ್ತೆ 15 ತಾಸಾದರೂ ಅವ್ರು ಬರಲ್ಲ. ಒಂದು ದಿವಸ ನಾನು ಮತ್ತು ಗುರುಗಳು ನಮ್ಮ ಚರ್ಚಿನಿಂದ 150 ಕಿಲೋಮೀಟರ್ ಇದ್ದ ದೂರ ಒಂದು ಜಾಗಕ್ಕೆ ಹೋಗಿದ್ದೆವು. ಒಬ್ಬರು ಅವರು ಮುದುಕ ಗುರುಗಳು, ಪಾಪ ಅವ್ರ ಹೆಸರು ಹೇಳಲ್ಲ ನಾನು. ಅವ್ರಿಗೊಂದು ಫೋನ್ ಬಂತು, ಫಾದರ್ ನಿಮ್ಗೆ ಇಲ್ಲಿ ಕಾಯ್ತಾ ಇದ್ದೇವೆ, ನೀವು ಎಷ್ಟು ಗಂಟೆ ಬರ್ತೀರಿ? 15 ನಿಮಿಷದಲ್ಲಿ ನಾನು ಬರ್ತೇನೆ ಅಂತ ಹೇಳಿದ್ರು. ನೀ ಅಲ್ಲೇ ಇರು. ಫಾದರ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ 3 ತಾಸು ಬೇಕು, ನೀವು 15 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತೀರಲ್ಲ, ಹೆಂಗೆ ಹೋಗ್ಬೇಕು? ನಾನು ಡ್ರೈವ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸ್ಪೀಡ್? ನನಗೆ ಇದಕ್ಕಿಂತ ಮೊದಲು ಅವನು 10 ಸಲ ಆದರೂ 15 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿ 5 ತಾಸು ಕಾಯಿಸಿದ್ದಾನೆ. ಇವತ್ತು ಕಾಯಿಲೆಯವ ಅಂತ ಹೇಳ್ತಾರೆ. ಪ್ರಿಯರೇ, ಈ ದಿವಸ ಕುಟುಂಬಕ್ಕಾಗಿ ಪ್ರಾರ್ಥಿಸುವಂತ ದಿವಸ. ಕುಟುಂಬ ಜೀವನ ಕಷ್ಟ ಜೀವನ. ಸತಿಪತಿಯ ಬಂಧ ಇದು ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸಿದ ಸಂಬಂಧ. ಸುಂದರವಾದಂತ ಗೀತೆಯನ್ನು ಹಾಡುತ್ತಾ ದೇವರ ಪ್ರೀತಿ ಸತಿಪತಿಯ ಪ್ರೀತಿ ಅದು ಒಂದೇ ಆಗಿದೆ. ದೇವರು ಸತಿಪತಿಯ ಪ್ರೀತಿಯಿಂದ ಮನುಷ್ಯನು ದೇವರ ಪ್ರೀತಿಯ ಹತ್ತಿರಕ್ಕೆ ಹೋಗ್ತಾನೆ. ನಮ್ಮ ಚರ್ಚಿಗಳಲ್ಲಿ ನೋಡೋಣ, ಮುದುಕರು ಆದಂತೆ
ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬರ್ತಾರೆ. ಫಸ್ಟ್ ಮದುವೆ ಆಗುವಾಗ ಬರ್ತಾರೆ, ಮತ್ತೆ ಬರಂಗಿಲ್ಲ, ಅವರು ಒಟ್ಟಿಗೆ ಬರಂಗಿಲ್ಲ. ಮತ್ತೆ ಮುದುಕ ಆಗ್ಬೇಕ್ರಿ, ಕೈ ಹಿಡಿದು ಆ ಕೈಯಲ್ಲಿ ಒಂದು ಬೆತ್ತ, ಈ ಕೈ ಗಂಡನ ಕೈ ಹಿಡ್ಕೊಂಡು ಒಳಗೆ ಬರುವಾಗ ಎಷ್ಟೋ ನಾವು ಇಷ್ಟೇ ಅನುಭವಿಸ್ತೇನೆ. ನಾನು ಚರ್ಚಿನಿಂದ ಮೇಲಿಂದ ಪೂಜೆ ಮಾಡೋ ನೋಡುವಾಗ ಓ ಸತಿಪತಿಯ ಪ್ರೀತಿಯಿಂದಾಗಿ ಅವರ ದೇವರ ಪ್ರೀತಿಯನ್ನು ಅನುಭವಿಸಿದ್ದಾರೆ. ಆದ್ದರಿಂದ ಇವತ್ತು ನಿಮಗೆ ಸತಿಪತಿಯರಿಗೆ ಈ ದಿವಸ, ಆದ್ದರಿಂದ ಈ ದಿವಸದ ಬಗ್ಗೆ ದೇವರ ಪ್ರೀತಿಯನ್ನು ಧ್ಯಾನಿಸುತ್ತಾ ಈ ಗೀತೆ ಹಾಡೋಣ. ನಿನ್ನ ಪ್ರೀತಿ ಎಷ್ಟು ಎಷ್ಟು ಮಧುರ. ಈ ಗೀತೆ ಹಾಡೋಣ. ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಚಪ್ಪಾಳೆ. ಮಧುರ, ತಂದೆ ಕೊಡಲಿಲ್ಲ ಈ ಪ್ರೀತಿ, ಹೆತ್ತ ತಾಯಿ ಕೊಡಲಿಲ್ಲ ಈ ಪ್ರೀತಿಯ, ತಂದೆ ಕೊಡಲಿಲ್ಲ ಈ ಪ್ರೀತಿ, ಹೆತ್ತ ತಾಯಿ ಕೊಡಲಿಲ್ಲ ಈ ಪ್ರೀತಿ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಶಾಂತಿ ನೀಡುವುದು ಯೇಸು ಪ್ರೀತಿ, ಸಮಾಧಾನ ನೀಡುವುದು ಯೇಸು ಪ್ರೀತಿಯ, ಶಾಂತಿ ನೀಡುವುದು ಯೇಸು ಪ್ರೀತಿ, ಸಮಾಧಾನ ನೀಡುವುದು ಯೇಸು ಪ್ರೀತಿ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಕ್ಷಮೆ ನೀಡುವುದು ಯೇಸು ಪ್ರೀತಿ, ನನಗೆ ಬಿಡುಗಡೆ ನೀಡುವುದು ಯೇಸು ಪ್ರೀತಿಯ, ಕ್ಷಮೆ ನೀಡುವುದು ಯೇಸು ಪ್ರೀತಿ, ನನಗೆ ಬಿಡುಗಡೆ ನೀಡುವುದು ಯೇಸು ಪ್ರೀತಿ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಆತ್ಮರ ನೀಡುವುದು ಯೇಸು ಪ್ರೀತಿ, ಅಭಿಷೇಕ ನೀಡುವುದು ಯೇಸು ಪ್ರೀತಿಯ, ಆತ್ಮರ ನೀಡುವುದು ಯೇಸು ಪ್ರೀತಿ, ಅಭಿಷೇಕ ನೀಡುವುದು ಯೇಸು ಪ್ರೀತಿ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಆರೋಗ್ಯ ನೀಡುವುದು ಯೇಸು ಪ್ರೀತಿ, ಆನಂದ ನೀಡುವುದು ಯೇಸು ಪ್ರೀತಿಯ, ಆರೋಗ್ಯ ನೀಡುವುದು ಯೇಸು ಪ್ರೀತಿ, ಆನಂದ ನೀಡುವುದು ಯೇಸು ಪ್ರೀತಿ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಂಬಿದೆಯಾತನ ನಂಬಿಸು ಕ್ರಿಸ್ತನ, ಪಾಪನ ಮಗನ ಬೇಡಿಂದೆ ಕೊಡುವನ, ನಂಬಿದೆ ಆತನ ನಮ್ಮ ಯೇಸು ಕ್ರಿಸ್ತನ, ಪಾವನ ಮಾಡುವನ, ಬೇಡಿದ್ದು ಕೊಡುವನ, ನಂಬಿದೆಯಾತನ ನಂಬಿಸು ಕ್ರಿಸ್ತನ, ಪಾಪನ ಮಗನ ಬೇಡಿದ್ದು ಕೊಡುವನ, ನಂಬಿದೆ ಆತನ ನಮ್ಮ ಯೇಸು ಕ್ರಿಸ್ತನ, ಪಾವನ ಮಾಡುವನ, ಬೇಡಿದ್ದು ಕೊಡುವನ, ನಮಗಾಗಿ ದಿನದಿಂದ ಆತ ಇಳಿದು ಬಂದನ, ನಮಗಾಗಿ ಪರದಿಂದ
ಶಾಪಗಳಿಗಾಗಿ ತನ್ನ ಪ್ರಾಣ ಕೊಟ್ಟನ, ಪಾಪ ಶಾಪಗಳಿಗಾಗಿ ತನ್ನ ಪ್ರಾಣ ಕೊಟ್ಟನ. ನಂಬಿದೆಯಾತನ ನಮ್ಮೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿಂದೆ ಕೊಡುವನ. ನಂಬಿದೆಯಾತನ ನಮ್ಮ ಯೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿದ್ದು ಕೊಡುವನ. ಸಾಕಾಯಿತು ಜೀವನ ಬಿಡಲಾರೆ ಆತನ, ಸಾಕಾಯಿತು ಜೀವನ ಬಿಡಲಾರೆ ಆತನ. ನಮ್ಮ ಪಾಪಕ್ಕಾಗಿ ಯೇಸು ಶಿಖರವೇರ್ಯನ, ನಮ್ಮ ಪಾಪಕ್ಕಾಗಿ ಯೇಸು ಶಿಖರವೇರ್ಯನ. ನಂಬಿದೆಯಾತನ ನಮ್ಮೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿಂದೆ ಕೊಡುವನ. ನಂಬಿದೆಯಾತನ ನಮ್ಮ ಯೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿದ್ದು ಕೊಡುವನ. ಬಿಡಲಾರೆ ಆತನ ನಮ್ಮೇಸು ಕ್ರಿಸ್ತನ, ಬಿಡಲಾರೆ ಆತನ ನಮ್ಮ ಯೇಸು ಕ್ರಿಸ್ತನ. ಆತನೊಬ್ಬನಿಂದ ಮಾತ್ರ ನಮಗೆ ಶಾಂತಿ ಸಮಾಧಾನ, ಆತನೊಬ್ಬನಿಂದ ಮಾತ್ರ ನಮಗೆ ಶಾಂತಿ ಸಮಾಧಾನ. ನಂಬಿದೆಯಾತನ ನಮ್ಮೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿಂದೆ ಕೊಡುವನ. ನಂಬಿದೆಯಾತನ ನಮ್ಮ ಯೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿದ್ದು ಕೊಡುವನ. ನಂಬಿದೆಯಾತನ ನಮ್ಮೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿದ್ದು ಕೊಡುವನ. ನಂಬಿದೆಯಾತನ ನಮ್ಮ ಯೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿದ್ದು ಕೊಡುವನ. ನಂಬಿದೆಯಾತನ ನಮ್ಮೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿದ್ದು ಕೊಡುವನ. ನಂಬಿದೆಯಾತನ ನಮ್ಮ ಯೇಸು ಕ್ರಿಸ್ತನ, ಪಾವನ ಮಾಡುವನ ಬೇಡಿದ್ದು ಕೊಡುವನ. ಪಾವನ ಮಾಡುವನ ಬೇಡಿದ್ದು ಕೊಡುವನ. ಪಾವನ ಮಾಡುವನ ಬೇಡಿದ್ದು ಕೊಡುವನ. ಬೇಡಿದ್ದು ಕೊಡುವನ, ಕೊಡುವನ ಬೇಡಿದ್ದು ಕೊಡುವನ. ಬೇಡಿದ್ದು ಕೊಡುವನ. बोलो यीशु प्रभु महाराज की ಜೈ सब बोलो यीशु प्रभु महाराज की ಜೈ. ಪ್ರಿಯರೇ, ಒಂದು ಗಂಡ ಹೆಂಡತಿ 50 ವರ್ಷ ವಿವಾಹ ಜೀವನದಲ್ಲಿ ಸಂಪೂರ್ಣಗೊಳಿಸಿದ್ರು. 50 ವರ್ಷದ ವಿವಾಹ ಜೀವನ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರು. 50 ವರ್ಷ ಆದ್ರೂ ಕೂಡ ಇಬ್ಬರು ಕೂಡ ಜವಾನ್ ಕಾಣ್ತಾರೆ, ತೆಳ್ಳಗಿದ್ದು ಯಂಗ್ ಕಾಣ್ತಾರ್ರಿ. ಶಾಲ ಹಾಕಿದ್ರು, ಹೂವಾರ ಹಾಕಿದ್ರು, ಎಲ್ಲಾ ಮಾಡಿ ಆದ್ಮೇಲೆ ಯಾರೊಬ್ರು ಕೇಳಿದ್ರು, ನನಗೆ 30 ವರ್ಷದ ಮದುವೆ ಜೀವನದಲ್ಲಿ ನಾನು ಮುದುಕನಾಗಿ ಆಗ್ಬಿಟ್ಟಿದ್ದೀನಿ, ನೀ 50 ವರ್ಷ ಆದ್ರೂ ಕೂಡ ಯಂಗ್ ಕಾಣ್ತೀಯಲ್ಲ, ತೆಳ್ಳ ಕಾಣ್ತೀಯಲ್ಲ, ಹ್ಯಾಂಗಿದು ಅಂತ. ಈ ಮುದುಕ ಏನ್ ಹೇಳಿದ್ರು ಗೊತ್ತಾ? ಮದುವೆ ದಿವಸ ಹೆಂಡತಿ ನನಗೊಂದು ಮಾತು ಕೊಟ್ಟಿದ್ಲು, ಯಾರು ತಪ್ಪು ಮಾಡ್ತಾರೆ ನೋಡ್ರಿ ಅವ್ರ ದಿನಕ್ಕೆ 5 ಕಿಲೋಮೀಟರ್ ನಡಿಬೇಕು. ಪುಣ್ಯಾತ್ಮ, ದಿನ ಹೆಂಡತಿ ಇವನಲ್ಲೇ ತಪ್ಪು ಹುಡುಕುದು, ಅವಳದು ಏನ್ ತಪ್ಪಿಲ್ಲ. ಪುಣ್ಯಾತ್ಮ ಸಂಜೆ ಆಗ್ಬೇಕಂದ್ರೆ 5 ಕಿಲೋಮೀಟರ್ ನಡಿಬೇಕು. ಇವನ್ ನಡೆದು 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 ಸಪೂರಾಗಿ ತೆಳ್ಳಗಾಗ್ಬಿಟ್ಟ, ಹೆಲ್ತ್ ಒಳ್ಳೇದಾಯ್ತು ನೋಡ್ರಿ. ಈ ಕಡೆ ನೋಡಿದ್ರೆ ಹೆಂಡತಿ ಬಿ ತೆಳ್ಳಗಳ. ಓಕೆ, ನೀ ನಡೆದು 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 ತೆಳ್ಳಗಾಗ್ಬಿಟ್ಟಿದಿ, ನೀನು ಹೆಂಡತಿ ಬಿ ತೆಳ್ಳಗಿದ್ದಾಳಲ್ಲ, ಇದು ಹ್ಯಾಂಗ ಅಂತ ಹೇಳಿದ್ರು. ಅವ ಏನ್ ಹೇಳಿದ್ರು ಗೊತ್ತಾ? ಇದು ಸಂಶಯದ ಮಾರಿಯಪ್ಪ, ಸಂಶಯದ ಮಾರಿ. ನಾನು 5 ಕಿಲೋಮೀಟರ್ ನಡೀತೇನೆ ಇಲ್ವಾ ಅಂತ ನನ್ನ ಬೆನ್ನ ಹಿಂದೆ ಬರ್ತಿದ್ಲು. ಹಂಗದರಿ ಪ್ರಿಯರೇ, ಈ ದಿವಸ ಸತಿಪತಿಯರಿಗೆ ಈ ವಿಚಾರದಲ್ಲಿ ನಾವು ಮಾತಾಡುವಾಗ ಒಂದು ಆದರ್ಶ ಗಂಡ ಅಂದ್ರೆ ಯಾರು? ಯಾರು ನಮಗೆ ಒಂದು ಆದರ್ಶ ಪತಿಗೆ ಒಳ್ಳೆ ಉದಾಹರಣೆ ಯಾರು? ಜೋಸೆಫ. ಯಾಕಪ್ಪ ಅವನು ಒಳ್ಳೆಯ ಉದಾಹರಣೆ ಅಂತ ಹೇಳುವಾಗ, ಮತ್ತಾಯನ ಸುವಾರ್ತೆಯಲ್ಲಿ ಅಧ್ಯಾಯ 1 ಬಹಳ ಸುಂದರವಾದಂಥ ಮಾತಿದೆ. ವಾಕ್ಯ 19, ಆಕೆಯ ಪತಿ ಜೋಸೆಫನು ನೀತಿವಂತನು, ತನ್ನ ಪತ್ನಿಯನ್ನು ಅವಮಾನ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಆಕೆಯನ್ನು ಗೌಪ್ಯವಾಗಿ ಬಿಡಬೇಕೆಂದಿದ್ದನು. ನೋಡಿ, ಗೌಪ್ಯವಾಗಿ ಬಿಡಬೇಕೆಂದಿದ್ದನು ಅಂದ್ರೆ, ಈಗ ಜೋಸೆಫನು ಮಂಗಳೂರಲ್ಲಿ ಇದ್ರೆ ಅವನು ಕೊಂಡೋಗಿ ಹೆಂಡತಿಯನ್ನು ಹೈದರಾಬಾದಲ್ಲಿ ಬಿಟ್ಟು ಬರ್ತೇನೆ ಅಂತ ಆ ಪ್ರಶ್ನೆ ಅಲ್ಲ. ಅವನು ಹೇಳ್ತಾನೆ, ನನ್ನ ಹೆಂಡತಿಯನ್ನು ನಾನು ಇಲ್ಲೇ ಬಿಟ್ಟು ನಾನೇ ಗಾಯಬಾಗಿಬಿಡ್ತೇನೆ, ಇಲ್ಲಿಂದ ನಾನೇ ಓಡಿ ಹೋಗ್ತೇನೆ. ಆಗ ಅವಮಾನ ಯಾರಿಗಾಗ್ತದೆ? ನನಗೆ, ಹೆಂಡತಿಗೆ ಆಗುದಿಲ್ಲ, ಅವನೇ ಓಡಿ ಹೋದಂತ ಆಗ್ತದೆ. ಅವಮಾನ ನನ್ನ ಪತ್ನಿಗೆ ಆಗಬಾರ್ದು. ಒಬ್ಬ ಗಂಡ ಯಾವಾಗ ನೀತಿವಂತ ಆಗ್ತಾನೆ ಹೇಳಿ?
ತನ್ನ ಪತ್ನಿಗೆ ಯಾವತ್ತೂ ಅವಮಾನ ಆಗಬಾರದು. ಯಾವ ಸಂದರ್ಭದಲ್ಲೂ, ಯಾವ ವ್ಯಕ್ತಿಯಿಂದಲೂ, ಯಾವ ವಿಚಾರದಲ್ಲೂ, ಯಾವ ಸ್ಥಳದಲ್ಲೂ ನನ್ನ ಪತ್ನಿಗೆ ಅವಮಾನ ಆಗಬಾರದು ಅಂತ ಒಬ್ಬ ಗಂಡ ಭಾವಿಸ್ತಾನಾದರೆ ಅಂತವನು ನೀತಿವಂತ ಪತಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಪ್ರಿಯರೇ, ಆಲೋಚನೆ ಮಾಡೋಣ. ಇವತ್ತಿಲ್ಲಿ ಕೂತ್ಕೊಂಡವರಿಗೆ ನಿಮಗೆ ಪ್ರೀತಿ ಬೇಕಾ, ಗೌರವ ಬೇಕಾ? ಪತ್ನಿ ಅಂದಿರಿ, ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮ್ಮ ಗಂಡನಿಂದ ನಿಮಗೆ ಪ್ರೀತಿ ಬೇಕಾ, ಗೌರವ ಬೇಕಾ? ಎರಡು ಬೇಕು, ಎರಡು ಬೇಡ, ಒಂದು ಆಯ್ಕೆ ಮಾಡ್ರಿ. ಪ್ರೀತಿ ಬೇಕಲ್ಲ, ಆಲೋಚನೆ ಮಾಡ್ರಿ. ನಿಮ್ಮ ಗಂಡ, ನಿಮ್ಗೆ ಹೆಚ್ಚಿನವರು ಇಲ್ಲಿ ಹೆಣ್ಮಕ್ಳು ಪ್ರೀತಿ ಬೇಕು. ಎಸ್, ಪ್ರೀತಿ ಬಯಸ್ತೇವೆ ನಾವು. ಒಂದು 17-16 ವರ್ಷದ ಹುಡುಗಿ ಗೌರವ ಬೇಕಂತ ಅವಳ ಮನಸ್ಸಿನಲ್ಲಿದ್ರೆ ಅನ್ಯ ಧರ್ಮದ ಯುವಕನೊಟ್ಟಿಗೆ ಓಡಿ ಹೋಗ್ತಿದ್ಲ? ಹೋಗಿದ್ ಯಾವುದಕ್ಕೆ? ಪ್ರೀತಿಗಾಗಿ, ಹೌದಾ ಇಲ್ವಾ? ನನಗೆ ಗೌರವ ಬೇಕು, ನನ್ನ ತಂದೆ ತಾಯಿಯ ಗೌರವ ಕಾಪಾಡಬೇಕಂತ ಓಡಿ ಹೋಗ್ತಿದ್ಲ? ಇಲ್ಲ. ಮನುಷ್ಯನಿಗೆ ಬೇಕಾದ ಪ್ರೀತಿ. ಪ್ರೀತಿಗೋಸ್ಕರ ಕೆಲವರು ಏನ್ ಮಾಡ್ತಾರೆ? ಗೌರವ ಕಳ್ಕೊಳ್ತಾರೆ. ಪ್ರಿಯರೇ, ಒಬ್ಬ ಗಂಡ ನಿಮ್ಮನ್ನು ಬೆಳಿಗ್ಗೆಯಿಂದ ಸಂಜೆ 5 ಗಂಟೆವರೆಗೆ ತುಂಬಾ ಪ್ರೀತಿ ಮಾಡ್ತಾನೆ. ಸಂಜೆ 5-5:30 ಆಗುವಾಗ ಅಲ್ಲಿ ಸರಾಯಿ ಕುಡಿಲಿಕ್ಕೆ ಹೋಗ್ತಾನೆ, ರಸ್ತೆಯಲ್ಲಿ ಬೀಳ್ತಾನೆ. ಓಕೆ, ಆಲೋಚನೆ ಮಾಡಿ ರಸ್ತೆ. ಆಗ ಯಾರೋ ಒಬ್ರು ಬಂದು ಹೇಳ್ತಾರೆ, ಈರ್ನ ಕಂಡನಿ ಅಲ್ಪ ಗಂಗಸರ ಪರದು ಬೂರ್ದೇರಿ ಅಂತ. ಈಗ ಹೇಳ್ಬೇಕಾದ್ರೆ ಮರ್ಯಾದೆ ಯಾರ್ದು ಹೋಗ್ತದೆ? ಹೆಂಡತಿ ಮತ್ತು ಮಕ್ಕಳದ್ದು, ಹೌದೇ ಇಲ್ವಾ? ಒಬ್ಬ ಗಂಡ ಯಾವಾಗ ಭಾವಿಸ್ತಾನೋ, ನನ್ನಿಂದಾಗಿ, ನನ್ನ ದುಷ್ಟ ಕೃತ್ಯಗಳಿಂದಾಗಿ ನನಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಯಾವ ಕಾಲದಲ್ಲೂ, ಯಾವ ಸ್ಥಳದಲ್ಲೂ, ಯಾವ ವಿಷಯದಲ್ಲೂ, ಯಾವ ವ್ಯಕ್ತಿಯಿಂದಲೂ ಅವಮಾನ ಆಗಬಾರ್ದು ಅಂತ ಭಾವಿಸ್ತಾನೋ, ಆವಾಗನೇ ಅವನೊಬ್ಬ ಆದರ್ಶ ದಂಪತಿ, ಆದರ್ಶ ಪತಿ. ಜೋಸೆಫನಿಗೆ ತನ್ನ ಪತ್ನಿಗೆ ಅವಮಾನ ಮಾಡಲಿಕ್ಕೆ ಮನಸ್ಸಿದ್ದಿಲ್ಲ ನೋಡಿ. ಆದ್ದರಿಂದ ಎಲ್ಲ ಪತಿಯಂದಿರಲ್ಲಿ ಕುಳಿತುಕೊಂಡವರು ಇವತ್ತು ದಿವಸ ಒಂದು ನಿರ್ಧಾರ ಮಾಡಿ, ನನ್ನಿಂದಾಗಿ ನನ್ನ ಪತ್ನಿ ಮಕ್ಕಳಿಗೆ ಅವಮಾನ ಆಗಬಾರ್ದು, ನನ್ನಿಂದಾಗಿ ನನ್ನ ಪತ್ನಿ ಮಕ್ಕಳಿಗೆ ಗೌರವ ಬರಬೇಕು. ಪ್ರೈಸ್ ದಿ ಲಾರ್ಡ್. ಕೊಲೆಸಿದವರಿಗೆ ಬರೆದ ಪತ್ರ ಅಧ್ಯಾಯ 3:19 ಹೇಳ್ತದೆ, ಪುರುಷರೇ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ, ಅವರೊಡನೆ ಕಠಿಣವಾಗಿ ವರ್ತಿಸದಿರಿ. ಅವರೊಡನೆ ಕಠಿಣವಾಗಿ ವರ್ತಿಸದಿರಿ. ಆದ್ದರಿಂದ ಈ ದಿವಸ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಕೆಲವರು ಭಾವಿಸ್ತಾರೆ, ನಾವು ಮದುವೆ ಆಗಿದೆ ಹೆಂಡತಿಗೆ ಹೊಡಿಲಿಕ್ಕೆ ಅಂತ, ಹೆಂಡತಿಗೆ ಹಿಂಸೆ ಕೊಡ್ಲಿಕ್ಕೆ ಅಂತ ನಾವು ಮದುವೆ ಆಗಿದೆ ಅಂತ ಭಾವಿಸ್ತೇವೆ. ಅದರಿಂದ ಪ್ರಿಯರೇ, ದೇವರು ಒಂದು ಹೆಣ್ಣುಮಗಳನ್ನು ಪುರುಷನ ತಲೆ ಕೂದಲಿಂದ ಸೃಷ್ಟಿ ಮಾಡಬಹುದಿತ್ತು. ಒಂದು ತಲೆ ಕೂದಲು ತೆಗೆದು ಪಟ್ ಅಂತ ಹೆಣ್ಮಗಳನ್ನು ಮಾಡಬಹುದಿತ್ತು, ಹೌದಲ್ಲ ಇಲ್ವಾ? ದೇವರ ಶಕ್ತಿ ಇದೆ ಇಲ್ವಾ? ಅದನ್ನು ಮಾಡಿಲ್ಲ ಅವರು. ಒಂದು ಕಾಲಿನ ಉಗುರಿನಿಂದ ತೆಗೆದುಕೊಂಡು ಹೆಂಡತಿಯನ್ನು ಮಾಡಬಹುದಿತ್ತು, ಹೆಣ್ಮಗಳನ್ನು ಮಾಡಬಹುದಿತ್ತು, ಮಾಡಿಲ್ಲ ಅವರು. ಯಾವುದರಿಂದ ಮಾಡಿದ್ರು? ಪಕ್ಕೆಲುಬಿನಿಂದ ಮಾಡಿದ್ರು. ಯಾಕೆಪ್ಪ ಪಕ್ಕೆಲುಬು? ನಮ್ಮ ದೇಹದ ಮಧ್ಯಭಾಗದಲ್ಲಿ ಇದೆ ಇದು. ಇಲ್ಲಿಂದ ಒಂದು ಪಕ್ಕೆಲುಬನ್ನು ತೆಗೆದುಕೊಂಡು ಹೆಂಡತಿಯನ್ನು ಮಾಡಿದ್ರು, ಒಂದು ಹೆಣ್ಮಗಳನ್ನು ಮಾಡಿದ್ರು. ಕಾರಣ, ಪಕ್ಕೆಲುಬು ನಮ್ಮ ದೇಹದ ಮಧ್ಯಭಾಗದಲ್ಲಿದೆ. ಹೆಣ್ಮಗಳು ಪುರುಷನ ತಲೆ ಮೇಲೆ ಕೂಡಬಾರದು, ಪುರುಷ ಅವಳನ್ನು ಕಾಲಾಡಿಗೆ ಹಾಕಬಾರ್ದು ಎಂಬ ಕಾರಣಕ್ಕೆ ಉಗುರಿನಿಂದ ಮಾಡಿಲ್ಲ. ಇಲ್ಲಿ ಕುಳಿತವರು ಹೆಣ್ಮಕ್ಳು ತಲೆ ಕೂದಲಿಂದ ಮಾಡಿದ್ರೆ ಒಳ್ಳೇದಿತ್ತು, ಅವನ ಹೆಣ್ಣು ತಲೆ ಮೇಲೆ ಕೂಡಬಹುದಿತ್ತು ಅಂತ ಪಕ್ಕೆಲುಬಿನಿಂದ ಮಾಡಿದ್ದಾರೆ. ನೀವು ಸರಿ ಸಮಾನರು, ಗಂಡ ಹೆಂಡತಿ ಇಬ್ಬರು ಕೂಡ ಸರಿ ಸಮಾನರು. ಅದರಿಂದ ದೇವರ ಯೋಜನೆ ಬಹಳ ಸುಂದರವಾಗಿದ್ದು ನೋಡ್ರಿ. ದೇವರು ಇಡೀ ಸೃಷ್ಟಿ ಕಾರ್ಯವನ್ನು ಆದಾಮ್ ಮತ್ತು ಅವ್ವಳ ಮದುವೆಯಲ್ಲಿ ಮುಗಿಸಿದ್ರು. ಯೇಸುಸ್ವಾಮಿ ಎಲ್ಲಿ ಆರಂಭಿಸಿದ್ರು ಗೊತ್ತಾ? ಕಾನಾ ಪಟ್ಟಣದ ವಿವಾಹ ಮಹೋತ್ಸವದಲ್ಲಿ ಆರಂಭಿಸಿದ್ರು. ಎಲ್ಲಿ ದೇವರು ಕೊನೆಗೊಳಿಸಿದ್ರೋ ಅಲ್ಲಿ ಯೇಸುಸ್ವಾಮಿ ಆರಂಭಿಸಿದ್ರು. ಚಪ್ಪಾಳೆ ಕೊಡಿ. ದೇವರ ಯೋಜನೆ ನೋಡಿ. ದೇವರು ಕುಟುಂಬ ಜೀವನದಲ್ಲಿ ಸೃಷ್ಟಿ ಕಾರ್ಯ ಕೊನೆಗೊಳಿಸಿದ್ರೆ ಯೇಸುಸ್ವಾಮಿ ಕಾನಾ ಪಟ್ಟಣದ ಮದುವೆಯಲ್ಲಿ ಅದನ್ನು ಇಬ್ರು ಕೂಡ ಕುಟುಂಬ ಜೀವನಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದರಿಂದ ದೇವರಿಗೆ ಸ್ತೋತ್ರ ಹೇಳೋಣ ಪ್ರಿಯರೇ. ಈ ದಿವಸ ಫಾದರ್ ಗಂಡ ಹೆಣ್ಮಕ್ಕಳಿಗೆ ಮಾತ್ರ ಹೇಳ್ತಾ ಇದ್ದಾರೆ ಈಗ ಅಂತ ಹೇಳಲಿಕ್ಕೆ, ಹೆಣ್ಮಕ್ಳೇ ನಿಮಗೆ ಕೂಡ ಇದೆ. ಅದು ಮತ್ತೆ ನೋಡೋಣ, ಒಂದು ಸುಂದರವಾದಂಥ ಹಾಡನ್ನು ಕೇಳೋಣ. ಒಬ್ಳು ಹೆಣ್ಣು ಮಗಳು ಉಂಟಲ್ಲ, 9-9ವರೆಗೆ ಎಲ್ಲ ಮಕ್ಕಳು ಶಾಲೆಗೆ ಹೋದ್ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರು. ಆವಾಗ ಯಾರೋ ಒಬ್ಬ ಗುಜರಿ ಪ್ಲಾಸ್ಟಿಕ್ ಹಳೆ ಸಾಮಾನು, ಹಳೆ ಪಾತ್ರೆ ಅಂತ ಕೇಳ್ಕೊಂಡು ಬಂದ. ನೀನು 10 ನಿಮಿಷ ಲೇಟ್ ಬಂದಿ, ನಮ್ದೊಂದು ಹಳೆದಿತ್ತು ಸಾಮಾನು, ಈಗ ಹೊರಗೆ ಹೋಯ್ತಷ್ಟೇ ಅಂತ. ಒಬ್ಬ ಗಂಡ ಹೇಳ್ತಾನೆ, ಓ ಹೆಂಡತಿ, ನೀ ನನ್ನ ಪ್ರಾಣ ಹಿಂಡುತ್ತಿ,
ಕುಟುಂಬ ಜೀವನ ಕಷ್ಟ, ದೇವರಿಗೆ ಒಪ್ಪಿಸೋಣ. ಎಲ್ಲ ಗಂಡಂದಿರಿಗಾಗಿ ಈಗ ಪ್ರಾರ್ಥಿಸೋಣ. ಈ ಗೀತೆಯನ್ನು ಹಾಡೋಣ. ನನ್ನ ಬದುಕು ನೀನೇ, ನೀನೇ యేసయ్య. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. 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 ನನ್ನ ಬದುಕು ನೀನೇ, ನೀನೇ యేసయ్య. ನನ್ನ ಬದುಕು ನೀನೇ, ನೀನೇ యేసయ్య. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. ಕತ್ತಲಲ್ಲಿ ನಾನು ನಡೆವಾಗ ದೂತರಿಗಂದಿ ಕಾಯಂತ. ಕತ್ತಲಲ್ಲಿ ನಾನು ನಡೆವಾಗ ದೂತರಿಗಂದಿ ಕಾಯಂತ. ಕಾಲು ಕಲ್ಲಿಗೆ ತಗಲದೆ ದೂತರು ನಿನ್ನನ್ನು ಕಾಯುವರು. ಕಾಲು ಕಲ್ಲಿಗೆ ತಗಲದೆ ದೂತರು ನಿನ್ನನ್ನು ಕಾಯುವರು. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. 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 ಬಾಳಲಿ ಕಷ್ಟ ಬಂದಾಗ ಅದ್ಭುತ ರೀತಿಯಲ್ಲಿ ನಡೆಸಿದೆ ನೀ. ಬಾಳಲಿ ಕಷ್ಟ ಬಂದಾಗ ಅದ್ಭುತ ರೀತಿಯಲ್ಲಿ ನಡೆಸಿದೆ ನೀ. ನೀನೇ ನನ್ನ ಜೀವ, ನೀನೇ ನನ್ನ ಮಾರ್ಗ. ನೀನೇ ನನ್ನ ಜೀವ, ನೀನೇ ನನ್ನ ಮಾರ್ಗ. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. ನನ್ನ ಬದುಕು ನೀನೇ, ನೀನೇ యేసయ్య. ನನ್ನ ಬದುಕು ನೀನೇ, ನೀನೇ యేసయ్ಯ. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. ಶಿಲುಬೆಲಿ ಕಷ್ಟವ ಸಹಿಸಿದೆ, ನನ್ನಯ ಪಾಪವ ಕ್ಷಮಿಸಿದೆ. ಶಿಲುಬೆಲಿ ಕಷ್ಟವ ಸಹಿಸಿದೆ, ನನ್ನಯ ಪಾಪ ಕ್ಷಮಿಸಿದೆ. ನಡೆಸೋ ನಿನ್ನ ಮಾರ್ಗದಿ, ನಡೆಸೋ ದೇವಾ ದಯದಿಂದ. ನಡೆಸೋ ನಿನ್ನ ಮಾರ್ಗದಿ, ನಡೆಸೋ ದೇವಾ ದಯದಿಂದ. యేసయ్య యేసయ్య ನನ್ನ ಬಾಳಿನ ದೀಪ ನೀನಯ್ಯ. 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 ಜಯ ಜಯ ನಾಮ ಸುಂದರ ನಾಮ. 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 ನಜರೇತ ಯೇಸುನ ಮಧುರ ನಾಮ. ನಜರೇತ ಯೇಸುನ ಮಧುರ ನಾಮ. ಜಯ ಜಯ ನಾಮ ಸುಂದರ ನಾಮ. ಜಯ ಜಯ ನಾಮ ಸುಂದರ ನಾಮ. ಪಾಪಿಗೆ ಆಶ್ರಯ ಯೇಸುನ ನಾಮ. ಪಾಪಿಗೆ ಆಶ್ರಯ ಯೇಸುನ ನಾಮ. ಜಯ ಜಯ ನಾಮ ಸುಂದರ ನಾಮ. ಜಯ ಜಯ ನಾಮ ಸುಂದರ ನಾಮ. ಬಡವರ ಪಾಲಕ ಯೇಸುನ ನಾಮ. ಬಡವರ ಪಾಲಕ ಯೇಸುನ ನಾಮ. ಜಯ ಜಯ ನಾಮ ಸುಂದರ 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 ನಾಮ. ಬೋಲೋ ಯೇಸು ಪ್ರಭು ಮಹಾರಾಜ್ ಕಿ ಜೈ. ಶಾಲೆಯಲ್ಲಿ ಟೀಚರ್ ಏನು ಮಾಡ್ತಿದ್ರು ಅಂದರೆ, ಮಕ್ಕಳಿಗೆ ಸತ್ಯ ಹರಿಶ್ಚಂದ್ರನ ಕತೆ ಹೇಳ್ತಾ ಇದ್ರು. ಎಲ್ಲ ಒಂದು ತಾಸು ಕತೆ ಹೇಳಿ ಆದಮೇಲೆ ಹುಡುಗರಿಗೆ ಕೇಳಿದ್ರಂತೆ,
ಈ ಕಥೆಯ ಸಾರಾಂಶ ಏನು ಅಂತ. ಈ ಕಥೆಯ ಸಾರಾಂಶ ಒಬ್ಬ ಹುಡುಗ ಎದ್ದು ನಿಂತು ಹೇಳಿದ ಏನು ಗೊತ್ತಾ ನಿಮಗೆ? ಈ ಕಥೆಯ ಸಾರಾಂಶ ಏನಂದ್ರೆ, ನಮ್ಮ ಬದುಕಿನಲ್ಲಿ ಕಷ್ಟ ಬಂದಾಗ ನಮ್ಮ ಹೆಂಡತಿಯನ್ನು ಮಾರಬಹುದು. ಹೆಂಗದರಿ? ನಾರಿ ಮುನಿದರೆ ಮಾರಿ ಅಂತ ಹೇಳ್ತಾರಲ್ಲ. ಸೊ ಗಂಡಂದಿರೆ ನಾರಿ ಮುನಿದರೆ ಮಾರಿ. ಒಬ್ಬನು OLX ಅಲ್ಲಿ ಹಾಕಿದಂತೆ, ನಾರಿ ಮುನಿದರೆ ಮಾರಿ ಅಂತ ಹೇಳಿದ ಗಾದಿದೆ, ನನ್ನ ಹೆಂಡತಿಯನ್ನು ನಾನು ಮಾರಬೇಕು. ಏನೇ ಇರಲಿ ಪ್ರಿಯರೇ, ಬದುಕಿನಲ್ಲಿ ಕಷ್ಟಗಳಿವೆ, ಕಷ್ಟದ ನಡುವೆಯೂ ಕೂಡ ಸಂತೋಷ ಇದೆ. ಒಂದು ಹೊರದೇಶದಲ್ಲಿ, ನಮ್ಮ ಊರಿನಲ್ಲಿಲ್ಲ, ಹೊರದೇಶದಲ್ಲಿ ಒಂದು ಸಮುದ್ರ ತೀರದಲ್ಲಿ ಒಂದು ಫ್ಯಾಮಿಲಿ ಡೇ ಅಂತ ಮಾಡ್ತಾರೆ. ಆ ದಿವಸ ಗಂಡ ಹೆಂಡತಿನ ಒತ್ತುಕೊಂಡು ಓಡಬೇಕು. ರೇಸಿನಲ್ಲಿ ಫಸ್ಟ್ ಬಂದವರಿಗೆ ಲಕ್ಷ ಲಕ್ಷ ರೂಪಾಯಿ ಹಣ ಸಿಗ್ತದೆ ರೀ. ಆಲೋಚನೆ ಮಾಡಿ, ನನ್ನಾಗೆ ತೆಳ್ಳಗೆ ಗಂಡ ಇದ್ರೆ ದಮ್ಮಗಿರುವಂಥ ಹೆಂಡತಿಯನ್ನು ಹ್ಯಾಂಗೆ ಹೊತ್ಕೊಂಡು ಹೋಗ್ಬೇಕು ಹೇಳಿ? ಅವ್ರ ಕಷ್ಟನೇ ಅಲ್ವಾ? ಇಲ್ಲಿ ಕೆಲವರು ಇದ್ದಾರೆ, ಆದರೆ ನೀವು ಅಷ್ಟು ದಪ್ಪ ಇಲ್ಲಪ್ಪ, ಅಷ್ಟು ದಮ್ಮಗಿಲ್ಲ, ತೊಂದರೆ ಇಲ್ಲ, ಚಿಂತೆ ಮಾಡಬೇಡಿ. ಒಬ್ಬ ಎಲ್ಲರೂ ಎತ್ತುಕೊಂಡು ಓಡಿದ್ರು, ಒಬ್ಬ ಇಷ್ಟು ದಮ್ಮಗಿರುವಂಥ ಹೆಂಡತಿಯನ್ನು ತೆಳ್ಳಗಿರುವಂಥ ಗಂಡು ಮಗ ಎತ್ತುಕೊಂಡು ಓಡಿದ, ಸ್ಪೀಡ್ ಓಡಿ ಫಸ್ಟ್ ಬಂದ. ಅವನಿಗೆ ಎಷ್ಟೋ ಲಕ್ಷ ರೂಪಾಯಿ ಬಂತು, ಎಲ್ಲರಿಗೂ ಖುಷಿ ಆಯಿತು. ಒಬ್ಬ ಮೆಲ್ಲ ಬಂದು ಕಿವಿಯಲ್ಲಿ ಕೇಳಿದ, ಅಲ್ಲ ಇಷ್ಟು ದಪ್ಪದ ಹೆಂಡತಿಯನ್ನು ಎತ್ತುಕೊಂಡು ಓಡಿದೆಯಲ್ಲ ಅಷ್ಟು ಸ್ಪೀಡಾಗಿ, ನಿನಗೆ ಫಸ್ಟ್ ಬಂದಿಯಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಅವನು ಮೆಲ್ಲ ಕಿವಿಯಲ್ಲಿ ಏನು ಹೇಳಿದೆ ಗೊತ್ತಾ? ಯಾರಿಗೆ ಹೇಳಬೇಡ, ಅದು ನಂದು ಹೆಂಡತಿ ಅಲ್ಲ. ಏನು ಕಷ್ಟ ಅದ ರೀ, ಬೇರೆಯವರ ಹೆಂಡತಿಯನ್ನು ಎತ್ತಿಕೊಂಡು ಓಡಲಿಕ್ಕೆ ಸುಲಭ ಆಗ್ತದೆ. ನಗ್ತಾರೆ ನೋಡ್ರಿ. ಸುಖಾಂತಶೆ ದುಃಖಾಂತ ಪೀಡೆಂತಶೆ ಬಲಾಯ್ಕೆಂತ. ನಾನಿದು ಬೇರೆಯವರ ಹೆಂಡತಿಯನ್ನು ಎತ್ತಿಕೊಂಡು ಹೋಗ್ಬೇಕಂತ ಪಾಠ ಹೇಳ್ತಾ ಇಲ್ಲ. ಬದುಕಿನಲ್ಲಿ ಕಷ್ಟ ಬಂದಾಗ ಒಬ್ಬರನ್ನೊಬ್ಬರು ಎತ್ತಿಕೊಂಡು ಹೋಗ್ಬೇಕಾಗ್ತದೆ ಕೆಲವೊಮ್ಮೆ. ನೋಡ್ರಿ, ಯಾರೊಬ್ರು ಹೇಳ್ತಾರೆ ಮಮ್ಮಿಗೆ ಯಾವುದು ಕರೆ ಅಂತ. ನೋಡ್ರಿ, ಆದರ್ಶ ಪತಿ ಯಾರಂತ ನಾ ಹೇಳಿದೆ, ಆದರ್ಶ ಪತ್ನಿ ಯಾರಪ್ಪ? ಮತ್ತೊಮ್ಮೆ ನಮಗೆ ದೇವರ ವಾಕ್ಯ ಹೇಳ್ತದೆ ಬೈಬಲ್ನಲ್ಲಿ. ಅದು ಮಾತೆ ಮರಿಯಳೆ, 12 ವರ್ಷದ ಬಾಲಕ ದೇವಾಲಯದಲ್ಲಿ ಕಳೆದು ಹೋದಾಗ 3 ದಿವಸ ಈ ಪ್ರಯಾಣ ಮಾಡಿ ಬಂದಂತ ಜೋಸೆಫನು ಮರಿಯಳು ಗೊತ್ತಾಗ್ತದೆ ನಮ್ಮ ಜೊತೆ ಮಗು ಇಲ್ಲ. ಯಾರು ಮೊದಲು ಓಡಿ ದೇವಾಲಯಕ್ಕೆ ಬಂದಿರಬಹುದು? ತಾಯಿಯೋ ತಂದೆಯೋ? ತಾಯಿ ಓಡಿರ್ಬೋದು. ಯಾಕಂದ್ರೆ ನಮ್ಗೇನು ಹೇಳ್ತಾರೆ, ಕರುಳ ಕುಡಿ ಅಂತ ಒಂದು ಮಾತಿದೆ ಪ್ರಿಯರೇ. ಎಲ್ಲರೂ ಕಣ್ಣಿನಿಂದ ನೋಡ್ತಾರೆ, ತಾಯಿಯೊಬ್ಬಳು ಕರುಳಿನಿಂದ ನೋಡ್ತಾಳೆ. ಎಲ್ಲರೂ ಕಣ್ಣಿನಿಂದ ಮಾತಾಡ್ತಾರೆ, ತಾಯಿಯೊಬ್ಬಳು ಕರುಳಿನಿಂದ ಯಾಕಂದ್ರೆ ನಾವು ಅವ್ರದ್ದು ಕರುಳ ಕುಡಿ. ಆ ತಾಯಿ ಮರಿಯಳು ಬೇಗ ಓಡಿರ್ಬೇಕು. ದೇವಾಲಯಕ್ಕೆ ಹೋಗಿ ಲೂಕನ ಸುವಾರ್ತೆ ಅಧ್ಯಾಯ 2 ನಾವು ಓದ್ತೇವೆ, 48-49 ವಾಕ್ಯ. ಕಂದ, ನಮಗೆ ಯಾಕೆ ನೀನು ಈ ರೀತಿ ಮಾಡಿದೆ? ನಿನ್ನ ತಂದೆಯೂ ನಾನು ಎಷ್ಟೋ ಕಳವಳಪಟ್ಟು ನಿನಗಾಗಿ ಹುಡುಕಾಡಿದೆವಲ್ಲ. ಅವಳು ಏನು ಹೇಳಿದ್ಲು? ನಿನ್ನ ತಂದೆಯೂ ನಾನು. ಅವಳು ಹೇಳ್ಬೋದಿತ್ತು ನಾನು ನಿನ್ನ ತಂದೆಯು ಅಂತ ಹೇಳ್ಬೋದಿತ್ತಲ್ಲ. ಅವಳು ಯಾಕೆ ಹೇಳಲಿಲ್ಲ? ನಿನ್ನ ತಂದೆಯೂ ನಾನು ಅಂತ ಹೇಳಿದ್ಲು. ಆದ್ದರಿಂದ ಇಲ್ಲಿ ಕುಳಿತುಕೊಂಡಿರುವ ಎಲ್ಲ ಪತಿಯಂದಿರೆ ಹಾಗೂ ಪತ್ನಿಯಂದಿರೆ, ಮದುವೆ ಆದ ಆ ಗಳಿಗೆಯಿಂದ ಎಲ್ಲ ಸಮಯದಲ್ಲಿ, ಎಲ್ಲ ವಿಷಯಗಳಲ್ಲಿ, ಎಲ್ಲ ವ್ಯಕ್ತಿಗಳ ಮಧ್ಯೆ, ಎಲ್ಲ ಸ್ಥಳಗಳಲ್ಲಿ ಯಾವೊಬ್ಬಳು ಹೆಣ್ಣುಮಗಳು ತನ್ನ ಗಂಡನಿಗೆ ಮೊದಲ ಸ್ಥಾನ ಕೊಡ್ತಾಳೋ ಅವಳು ನೀತಿವಂತ ಹೆಣ್ಣುಮಗಳು ಹಾಗೂ ಅವಳು ನಿಜವಾದ ಆದರ್ಶ ಪತ್ನಿ. ಕೆಲವರು ನಗ್ತಾರೆ. ಹೆಚ್ಚಾಗಿ ನಮ್ಮ ಕುಟುಂಬಗಳಲ್ಲಿ ಹೆಂಡತಿಯೇ ಗಂಡನಿಗೆ ಮಾತಾಡಲಿಕ್ಕೆ ಇಲ್ಲ, ಹೆಂಡತಿಗೆ ಮಾತಾಡಲಿಕ್ಕೆ ಜಾಸ್ತಿ. ಪ್ರಿಯರೇ, ಈ ದಿವಸ ಯಾವ ಪತ್ನಿ ತನ್ನ ಗಂಡನಿಗೆ ಮೊದಲ ಸ್ಥಾನ ಕೊಡ್ತಾಳೋ ಆ ಕುಟುಂಬಗಳು ನೋಡ್ರಿ. ಮಾತೆ ಮರಿಯಳು ತನ್ನ ಗಂಡನಿಗೆ ಮೊದಲ, ಅಲ್ಲಿ ಕೂಡ ದೇವಾಲಯದಲ್ಲಿ ಕೂಡ ಒಂದು ಮಾತು ಹೇಳಿದ್ರು, ನಿನ್ನ ತಂದೆಯೂ ನಾನು. ಮೊದಲು ಗಂಡ ಬರ್ತಾನ್ರಿ. ಆದ್ದರಿಂದ ಈ ದಿವಸ ಒಂದು ದಿವಸ ಸ್ವರ್ಗದಲ್ಲಿ ದೇವರು ಹೆಂಡತಿಗೆ ಹೆದರುವ ಗಂಡು ಮಕ್ಕಳೆಲ್ಲ ಈ ಲೈನಲ್ಲಿ ನಿಲ್ಲಿ, ಹೆಂಡತಿಗೆ ಹೆದರದ ಗಂಡು ಮಕ್ಕಳೆಲ್ಲ ಇಲ್ಲಿ ನಿಲ್ಲಿ ಅಂತ 2 ಲೈನ್ ಮಾಡ್ಲಿಕ್ಕೆ. ಎಲ್ಲರೂ ನೋಡ್ಬೇಕಾದ್ರೆ ಇದೇ ಲೈನಲ್ಲಿ ಹೆಂಡತಿಗೆ ಹೆದರುವ ಗಂಡಂದಿರೆ ಲೈನ್, ಒಬ್ಬ ಮಾತ್ರ ಇಲ್ಲಿ ನಿಂತಿದ್ದಾನಂತೆ. ದೇವರು ಕೇಳಿದ್ರು, ಯಾಕೆ ನೀ ಹೆಂಡತಿಗೆ ಹೆದರುದಿಲ್ವಾ?
ದೇವ್ರೆ ಅವಳೇ ಇಲ್ಲಿ ನನಗೆ ಇನ್ನಿಲ್ಲಿ ಕೇಳಿದ್ರು ಈಗ ಅಂತ ಹೇಳಿ. ಏನ್ ಕಷ್ಟ ಬಂತು ನೋಡ್ರಿ. ಇಲ್ಲ ಅಂದ್ರೆ ನನಗೆ ಕಷ್ಟ. ಹಿಂಗ್ ಬಿ ಯಾರ ಕೆಲವು ಗಂಡು ಮಕ್ಕಳು ಹಿಂಗ ಜಬರ್ದಸ್ತ್ ಮಾಡ್ತಾರೆ. ಮನೆಗೆ ಬಂದ ಕೂಡಲೇ ಹೇಯ್ ಅಡಿಗೆ ಮಾಡಿದ್ಯಾ, ಇಲ್ಲಾಂದ್ರೆ ನೋಡ್ಕೊಳ್ತೀನಿ. ಈಗ ಒಬ್ಬ ಗಂಡ ಇದ್ದ, ಮದುವೆ ಆದ ಮೊದಲ ದಿವಸದಿಂದಲೇ ಹಾಗೆ ಜಗಳನೆ. ಏಯ್ ರೊಟ್ಟಿ ಮಾಡಿದೀ ಇಲ್ಲ, ಇಲ್ಲ ಅಂದ್ರೆ ಇವಳು ಪಾಪ ಹಾಗೆ ಮಾಡಬೇಕು, ಎಲ್ಲ ಮಾಡಬೇಕು. ಚಿಕನ್ ಮಾಡಿದೇ ಇಲ್ಲ, ಇಲ್ಲ ಅಂದ್ರೆ ಹೀಗೆ 20 ವರ್ಷ ಕಳೆಯಿತ್ರಿ. ಇವಳು ಭಯದಿಂದ ಅವನು ಹೇಳಿದೆಲ್ಲ ಮಾಡ್ತಿದ್ಲು, ಭಯದಿಂದ. ಒಂದು ದಿವಸ ಈ ಸಂಘದ ಹೆಣ್ಮಕ್ಳು ಒಟ್ಟಿಗೆ ಸೇರಿ ಬಂದು ಏನು ಹೇಳಿದ್ರು ಗೊತ್ತಾ, ಇವತ್ತು ನೀನು ಧೈರ್ಯ ಮಾಡಿ ಕೇಳಬೇಕು, ಅಡಿಗೆ ಮಾಡಿದ್ಯಾ, ಇಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ ಕೇಳಬೇಕು. ಬಂದ ಅಯ್ಯಪ್ಪ ಬಂದ, ಏಯ್ ಬಿಸಿ ನೀರು ಕಾಯಿಸಿದೇನೋ, ಇಲ್ಲ ಅಂದ್ರೆ ಇವಳು ಧೈರ್ಯ ಮಾಡಿ ಸೌಟ್ ತಕೊಂಡು, ಇಲ್ಲ ಅಂದ್ರೆ ಏನು ಮಾಡ್ತೀರಿ, ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ ಸ್ವಾಮಿ. ನೋಡ್ರಿ ಹಿಂಗಿರ್ತದೆ ಕುಟುಂಬ ಜೀವನದಲ್ಲಿ. ಪತಿಯಾದವರು ದರ್ಪ ತೋರಿಸಬಾರ್ದು. ಹೆಂಡತಿಯಾದವರು ಗಂಡನಿಗೆ ತನ್ನ ಮೊದಲ ಸ್ಥಾನವನ್ನು ಕೊಟ್ಟಾಗ ಆ ಕುಟುಂಬಗಳು ಪರಿಶುದ್ಧ ಕುಟುಂಬಗಳಾಗಿ ಬೆಳೀತವೆ. ಒಂದು ಗೀತೆ ಹಾಡೋಣ. ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸು ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸುವೆ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸುವೆ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ. ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸುವೆ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸುವೆ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ನಾನೇ ಒಳ್ಳೆ ಕುರುಬ ಕುರಿಗಳಿಗೆ ಎಂದೇ, ಕುರಿಗಳಿಗಾಗಿ ನನ್ನ ಪ್ರಾಣವ ಕೊಡುವೇನೆಂದೇ. ನಾನೇ ಒಳ್ಳೆ ಕುರುಬ ಕುರಿಗಳಿಗೆ ಎಂದೇ, ಕುರಿಗಳಿಗಾಗಿ ನನ್ನ ಪ್ರಾಣವ ಕೊಡುವೇನೆಂದೇ. ನೀನಂದ್ರೆ ನನಗೆ ಇಷ್ಟ, ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸುವೆ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ನಾನೇ ಮಾರ್ಗ ಸತ್ಯ ಜೀವವು ಎಂದೇ, ಪರಲೋಕಕ್ಕೆ ಬಾಗಿಲು ನಾನೇ ಎಂದೇ. ನಾನೇ ಮಾರ್ಗ ಸತ್ಯ ಜೀವವು ಎಂದೇ, ಪರಲೋಕಕ್ಕೆ ಬಾಗಿಲು ನಾನೇ ಎಂದೇ. ನೀನಂದ್ರೆ ನನಗೆ ಇಷ್ಟ, ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸುವೆ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ನಾನೇ ಪುನರುತ್ಥಾನ ಜೀವವು ಎಂದೇ, ನನ್ನನ್ನು ನಂಬುವವರು ಸತ್ತರು ಬದುಕುವೆನೆಂದೇ. ನಾನೇ ಪುನರುತ್ಥಾನ ಜೀವವು ಎಂದೇ, ನನ್ನನ್ನು ನಂಬುವವರು ಸತ್ತರು ಬದುಕುವೆನೆಂದೇ. ನೀನಂದ್ರೆ ನನಗೆ ಇಷ್ಟ, ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೆ ನೀನಂದ್ರೆ ನನಗಿಷ್ಟ. ಯೇಸುವೆ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ನೀ ನನ್ನ ಬಿಡಲಾರೆ, ನೀ ನನ್ನ ಮರೆಯಲಾರೆ, ನೀ ನನ್ನ ಬಿಡಲಾರೆ, ನೀ ನನ್ನ ಮರೆಯಲಾರೆ. ನೀ ನನ್ನ ಬಿಡಲಾರೆ, ನೀ ನನ್ನ ಮರೆಯಲಾರೆ. ನೀ ನನ್ನ ಬಿಡಲಾರೆ, ನೀ ನನ್ನ ಮರೆಯಲಾರೆ. ಯೇಸುವೇ
ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೇ ನೀನಂದ್ರೆ ನನಗಿಷ್ಟ, ಯೇಸುವೇ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೇ ನೀನಂದ್ರೆ ನನಗಿಷ್ಟ, ಯೇಸುವೇ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಯೇಸುವೇ ನೀನಂದ್ರೆ ನನಗಿಷ್ಟ, ಯೇಸುವೇ ನಿನ್ನನ್ನು ಬಿಟ್ರೆ ನನಗೆ ಕಷ್ಟ. ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ, ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ, ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ, ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ. ಯಾರಿಗೆ ಚಪ್ಪಾಳೆ ದೇವ ಪಿತಾಗೆ, ಯಾರಿಗೆ ಚಪ್ಪಾಳೆ ದೇವ ಪಿತಾಗೆ. ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ, ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ. ಯಾರಿಗೆ ಚಪ್ಪಾಳೆ ದೇವ ಸುತ್ತಾಗೆ, ಯಾರಿಗೆ ಚಪ್ಪಾಳೆ ದೇವ ಸುತ್ತಾಗೆ. ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ, ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ, ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ. ಚಪ್ಪಾಳೆ ಹೊಡಿ ಹೊಡಿ ಚಪ್ಪಾಳೆ. ಭೋಲೆ ಸುಪ್ರಭು ಮಹಾರಾಜ್ ಕಿ ಜೈ. ಪ್ರಿಯರೇ, ಒಂದ್ ದಿವಸ ಒಬ್ಬ ಪತ್ರಕರ್ತ ಅಬ್ರಹಾಂ ಲಿಂಕನ್ ಹತ್ರ ಮಾತಾಡ್ತಾ ಇದ್ದ. ಅವ್ನು ಮಾತಾಡ್ತಾ ಕೊನೆಗೆ ಒಂದು ಪ್ರಶ್ನೆ ಕೇಳಿದ. ಅಬ್ರಹಾಂ ಲಿಂಕನ್, ನಿನ್ನ ಮುಂದಿನ ಜನ್ಮದಲ್ಲಿ ನೀ ಮನುಷ್ಯನಾಗಿ ಹುಟ್ಟಿದ್ರೆ ಏನಾಗ್ಲಿಕ್ಕೆ ಬಯಸ್ತಿ? ಅಬ್ರಹಾಂ ಲಿಂಕನ್ ಅಮೆರಿಕದ ಪ್ರಖ್ಯಾತ ರಾಷ್ಟ್ರಾಧ್ಯಕ್ಷನಾಗಿದ್ದ ಅಲ್ವಾ. ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರೆ ಪತ್ರಕರ್ತ ಭಾವಿಸಿದ ಮುಂದಿನ ಜನ್ಮದಲ್ಲಿ ಕೂಡ ನಾನು ರಾಷ್ಟ್ರಾಧ್ಯಕ್ಷನಾಗ್ತೇನೆ ಅಂತ ಹೇಳ್ತಾನೋ ಏನೋ ಎಂಬ ಭಾವನೆ ಇತ್ತು. ಅವನ ಮಗ್ಗುಲಲ್ಲಿ ಕುಳಿತುಕೊಂಡಿರುವಂಥ ಅವನ ಹೆಂಡತಿಯನ್ನು ನೋಡಿ ಅವನು ಏನು ಹೇಳಿದೆ ಗೊತ್ತಾ? ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದರೆ ಇದೇ ಹೆಂಡತಿ ಹತ್ರ ನಾನು ಲಗ್ನ ಆಗಲಿಕ್ಕೆ ಬಯಸ್ತೇನೆ ಅಂತ ಹೇಳಿ. ಇಲ್ಲಿ ಕುಳಿತುಕೊಂಡವರು ಎಷ್ಟು ಜನ ಮುಂದಿನ ಜನ್ಮದಲ್ಲಿ 7 ಜನ್ಮದಲ್ಲಿ ಇದೇ ಗಂಡ ಸಿಗಲಿ ಅಂತ ಬೇಡುವವರಿದ್ದೀರಿ? ಮುಂದಿನ ಜನ್ಮದಲ್ಲಿ ಇದೇ ಹೆಂಡತಿ ಸಿಗಲಿ ಅಂತ ಬೇಡುವವರು ಎಷ್ಟು ಜನ ಇದ್ರಿ? ಒಬ್ಬ ಸತ್ತು ಸ್ವರ್ಗಕ್ಕೆ ಹೋದ. ಸ್ವರ್ಗ ಹೋಗಿ ದೇವರು ಸ್ವರ್ಗದ ಬಾಗಿಲನ್ನು ತೆರೆದರು. ಏನೋ ಪ್ರಶ್ನೆ ಕೇಳಿದರು, ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾ ನರಕಕ್ಕೆ ಹೋಗ್ಲಿಕ್ಕೆ ಬೇಕಾ? ದೇವರೇ, ಕಳೆದ ವರ್ಷ ನನ್ನ ಹೆಂಡತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ಲಲ್ಲ, ಅವಳು ಸ್ವರ್ಗದಲ್ಲಿದ್ದಾರ ನರಕದಲ್ಲಿದ್ದಾಳ? ಅವಳು ಸ್ವರ್ಗದಲ್ಲಿದ್ದಾರೆ, ಆದರೆ ನನಗೆ ನರಕನೇ ಲೇಸು ಏನ್ಬಿಟ್ಟ ನೋಡ್ರೆ. ಅಲ್ಲಿ ಕೂಡ ಒಟ್ಟಿಗೆ ಜೀವಿಸ್ಲಿಕ್ಕೆ ಬೇಡ ನಮ್ಗೆ. ಅಂದ್ರೆ ಈ ಭೂಲೋಕದಲ್ಲಿ ಇರುವಾಗಲೇ ಜೀವಿಸುವಾಗಲೇ ಸತಿಪತಿ ನಾವು ತುಂಬಾ ಕಷ್ಟಗಳನ್ನು ಅನುಭವಿಸಿದಾಗ ಇರ್ತೇವೆ. ಸತ್ತ ನಂತರ ಕೂಡ ಇದೇ ಹೆಂಡತಿ ನನಗೆ ಸಿಗಲಿ ಅಂತ, ಅದೇ ಹೆಂಡತಿ ಸಿಗುವುದು ಅಂತ ಇದ್ರೆ ಎಷ್ಟೋ ಜನ ಮದುವೆನೇ ಆಗ್ತಿದ್ದೀರಾ? ಬೇಡಪ್ಪ ಅಲ್ವಾ? ಪ್ರಿಯರೇ, ಕುಟುಂಬ ಜೀವನ ಕಷ್ಟ. ಆದರೂ ಕುಟುಂಬ ಜೀವನದಲ್ಲಿ ಪ್ರೀತಿ ಇದೆ. there is sacrifice. ನೀವು ಒಬ್ಬರಿಗೊಬ್ಬರು ತ್ಯಾಗ ಮಾಡಬೇಕಿದೆ. ಪ್ರೀತಿಯಿಂದ ತ್ಯಾಗ ಮಾಡಿದರೆ ಆ ತ್ಯಾಗಕ್ಕೇನಾದರೂ ಅರ್ಥ ಇದೆ. ಪ್ರೀತಿ ಇಲ್ಲದೆ ತ್ಯಾಗ ಮಾಡಿದರೆ ಅದು ತ್ಯಾಗನೇ ಅಲ್ಲ. ಅದರಿಂದ ಯೇಸು ಸ್ವಾಮಿ ಪ್ರೀತಿಸಿ ನಮಗೋಸ್ಕರ ತ್ಯಾಗ ಮಾಡಿದರು. ಕುಟುಂಬದಲ್ಲಿ ತ್ಯಾಗ ಮಾಡಲಿಕ್ಕೆ ಬರುವಾಗ ದೇವರ ಕೃಪೆ ಬೇಡಿಕೊಳ್ಳೋಣ. ನಾವು ಕೊನೆಯ ಗೀತೆಯನ್ನು ಹಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮಗೆ 45 ನಿಮಿಷ ಸಿಕ್ಕಿತ್ತು, ಅದರಿಂದ ಸಮಯ ಬೇಗ ಹಾರ್ತದೆ ಅಲ್ವಾ? One sad thing is time flies. But the good news is we are the pilots. ಚಂದ ಇದೆ. ಆ ಸಮಯವನ್ನು ಸದುಪಯೋಗ ಮಾಡುವವರು ನಾವು. ಹೊಸ ವರ್ಷದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಎಲ್ಲ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋಣ. ದೇವರು ಕೊಟ್ಟಂತ ಈ ಸಂಬಂಧ ಸತಿಪತಿಯ ಬಂಧ, ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ. ಅದರಿಂದ ಯಾವ ಕುಟುಂಬಗಳಲ್ಲಿ ಸತಿಪತಿ ಒಟ್ಟಾಗಿ ಬಂದು ಪ್ರಾರ್ಥಿಸ್ತಾರೋ, one who doesn't eat with his family members, he rears foxes and lioness ಅಂತ ಹೇಳ್ತಾನೆ. ಒಬ್ಬ ಮನುಷ್ಯ ಯಾವ ಗಂಡ ತನ್ನ ಕುಟುಂಬದಲ್ಲಿ ಹೆಂಡತಿಯೊಟ್ಟಿಗೆ ಮಕ್ಕಳೊಟ್ಟಿಗೆ ಊಟ ಮಾಡ್ಲಿಕ್ಕೆ ಇಲ್ವೋ, ಅವನು ಸಿಂಹಿಣಿಯನ್ನು ಮತ್ತು ನರಿಗಳನ್ನು ಮನೆಯಲ್ಲಿ ಸಾಕ್ತಾನೆ ಅಂತ ಹೇಳ್ತಾರೆ. ಹೌದು, ಹೇಗೆ ಚರ್ಚಿನಲ್ಲಿ ಬಲಿಪೂಜೆ ನಮ್ಮನ್ನು ಒಟ್ಟಿಗೆ ತರ್ತದೋ, ಕುಟುಂಬದ ಸಹಭೋಜನ ನಮ್ಮನ್ನು ಒಟ್ಟಿಗೆ ತರ್ತದೆ.
ಅದರಿಂದ ಇಂತಹ ಕೃಪೆ ದೇವರು ನಮಗೆ ಕೊಡಲಿ, ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಲಿ ಅಂತ ಬಾಲ ಯೇಸುವಿಗೆ ಈ ಗೀತೆಯನ್ನು ಹಾಡುತ್ತಾ ಇವತ್ತಿನ ಈ ಧ್ಯಾನವನ್ನು ನಾವು ಕೊನೆಗೊಳಿಸೋಣ. ಕೊನೆಯ ಗೀತೆ ಬಾಲ ಯೇಸುವೆ ಬಾ ನನ್ನ ಮನೆಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಮಗುವಾಗಿ ಬರುವೆ ನಿನ್ನಲ್ಲಿಗೆ, ಮಗುವಾಗಿ ಬರುವೆ ನಿನ್ನಲ್ಲಿಗೆ. ಸ್ವರ್ಗ ರಾಜ್ಯದ ವರವನ್ನು ಪಡೆವೆ, ಸ್ವರ್ಗ ರಾಜ್ಯದ ವರವನ್ನು ಪಡೆವೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಪಾಪ ಭಾರ ಹೊತ್ತು ನಾ ಬಂದಿರುವೆ, ಪಾಪ ಭಾರ ಹೊತ್ತು ನಾ ಬಂದಿರುವೆ. ಶಾಂತಿ ಮುಕ್ತಿಯ ನಿನ್ನಿಂದ ಪಡೆವೆ, ಶಾಂತಿ ಮುಕ್ತಿಯ ನಿನ್ನಿಂದ ಪಡೆವೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಬಾಲ ಯೇಸುವೆ ಬಾ ನನ್ನ ಮನೆಗೆ, ಬಂದು ನೆಲೆಸು ಎನ್ನಾತ್ಮದ ಒಳಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ. ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ. ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ. ಆರತಿ ಬೆಳಗಿರಿ ನಾರಿ ಮನಿಯರೇ, ಆರತಿ ಬೆಳಗಿರಿ ನಾರಿ ಮಣಿಯರೇ. ಆರತಿ ಬೆಳಗಿರಿ ಮರಿಯಳ ಪುತ್ರಗೆ. ಆರತಿ ಬೆಳಗಿರಿ ಮರಿಯಳ ಪುತ್ರಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ. ಮಂಗಳ ಮಂಗಳ ಜಯ ಯೇಸು ಸ್ವಾಮಿಗೆ. ಮಂಗಳ ಮಂಗಳ ಜಯ ಯೇಸು ಸ್ವಾಮಿಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ. बोलो यीशु प्रभु महाराज की जय. सब बोलो यीशु प्रभु महाराज की जय. आने वाला यीशु प्रभु महाराज की. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪ್ರಭುವೇ, ಈ ದಿವಸ ದಂಪತಿಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿದೆವು, ಧ್ಯಾನಿಸಿದೆವು. ನಮ್ಮನ್ನು ನೀವು ಹರ್ಷಗೊಳಿಸಿದಿರಿ, ಸಂತೋಷಪಡಿಸಿದಿರಿ. ಈ ಸಮಯಕ್ಕಾಗಿ ಸ್ತೋತ್ರ. ಎಷ್ಟೋ ದಂಪತಿಗಳ ಕುಟುಂಬ ಜೀವನದಲ್ಲಿ ಸಂಚಿಲ್ಲ, ಸಮಾಧಾನವಿಲ್ಲ ಪ್ರಭು. ಅಂಥ ಕುಟುಂಬ ಜೀವನಗಳನ್ನು ನೀವು ಆಶೀರ್ವದಿಸಿರಿ. ಎಷ್ಟೋ ದಂಪತಿಗಳಿಗೆ ತಂದೆ ತಾಯಿ ಆಗುವ ಸೌಭಾಗ್ಯ ಸಿಕ್ಕಿಲ್ಲ, ಅಂಥವರನ್ನು ಬಾಲ ಯೇಸುವೆ ಮಕ್ಕಳ ಭಾಗ್ಯವನ್ನು ಅವರಿಗೆ ಕರುಣಿಸಿರಿ ಪ್ರಭು. ನಮ್ಮ ಕುಟುಂಬಗಳನ್ನು ನಿಮ್ಮ ಕರುಣೆಗೊಪ್ಪಿಸಿ, ಕುಟುಂಬ ಜೀವನದ ಕಷ್ಟಗಳನ್ನು ಅನುಭವಿಸಿ, ಕುಟುಂಬ ಜೀವನದ ನೋವುಗಳನ್ನು ಅನುಭವಿಸಿದ ನೀವು ಹೇಗೆ ತಂದೆ ತಾಯಿಗಳಿಗೆ ಸಹಾಯ ಆದಿರೋ ಅದೇ ರೀತಿ ಕುಟುಂಬದಲ್ಲಿ ಒಂದು ಎಲ್ಲ ಮಕ್ಕಳು ಶಾಂತಿ, ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ಉತ್ತಮವಾದ ಕುಟುಂಬ ಜೀವನ ನಡೆಸಲಿಕ್ಕೆ, ಪತಿಯಂದಿರು ತಮ್ಮ ಪತ್ನಿಯಂದಿರಿಗೆ ಅವಮಾನ ಮಾಡದಂತೆ ಜೀವಿಸಲಿಕ್ಕೆ, ಪತ್ನಿಯಂದಿರು ತಮ್ಮ ಪತಿಯರಿಗೆ ಗೌರವ ಕೊಟ್ಟು ಜೀವಿಸಲಿಕ್ಕೆ ನಮಗೆ ಕೃಪೆ ನೀಡಿರಿ. ಈ ಕೃಪಾವರಕ್ಕಾಗಿ ಬೇಡಿದ್ದೇವೆ ತಂದೆ. ಪ್ರಭು ನಿಮ್ಮೆಲ್ಲರೊಡನೆ ಇರಲಿ. ಸರ್ವಶಕ್ತ ದೇವರು ಪಿತಾ ಮತ್ತು ಸುತ
ಮತ್ತು ಪರಿಶುದ್ಧಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಬಾಲಯೇಸು ನಮ್ಮನ ಇಂದಿನ ಕಾರ್ಯಕ್ರಮವನ್ನು ನಡೆಸಿ